ಒಂದು ತುಂಬ ಎಮೋಷನ್ ಇದೆ ಇವತ್ತು. ಅಂದರೆ ತುಂಬ ಮಾತಾಡ್ತೇನೆ ಆ್ಯಕ್ಚುಲಿ ಪ್ರೆಸ್ ಮೀಟ್ಗಳಲ್ಲಿ, ಆದರೆ ಇವತ್ತೇನೋ ಮಾತಾಡೋ ಥರದ್ದು ಮೂಡ್ ಯಾಕೋ ಆಗ್ತಾಯಿಲ್ಲ. ಅಂದರೆ 5 ಜನ ಡೈರೆಕ್ಟರ್ಸ್, ನನ್ನನ್ನು ಸೇರಿ 5 ಜನ ಡೈರೆಕ್ಟರ್ಸು, ತುಂಬ ಏನು ಒತ್ತಡಗಳು ಇದೆ. ಅಂದರೆ ಇತ್ತೀಚಿನ ಸಿನಿಮಾ ಇಂಡಸ್ಟ್ರಿಯ ಬೆಳವಣಿಗೆಗಳು ಮತ್ತು ಸಿನಿಮಾ ಒಂದು ಥಿಯೇಟ್ರಿಕಲ್ಲಿ ಸಮಸ್ಯೆಗಳು, ಥಿಯೇಟ್ರಿಕಲ್ಲಿ ಬಂದಾಗ ಏನೇನೆಲ್ಲ ಆಡಿಯನ್ಸ್ ಹೆಂಗೆ ಯಾವ ಸಿನಿಮಾಗೆ ಎಷ್ಟು ರಿಯಾಕ್ಟ್ ಆಗ್ತಾ ಇದ್ದಾನೆ, ಏನಾಗ್ತಾ ಇದ್ದಾನೆ ಅನ್ನೋದು ಇವತ್ತಿನ ಬೆಳವಣಿಗೆಗಳು ಆಫ್ಟರ್ 20th ಬೇರೆ ಬೇರೆ ಆಗ್ಬಿಟ್ಟಿದೆ. ಅದು ಆ ಬೆಳವಣಿಗೆಗಳನ್ನೆಲ್ಲ ನೋಡ್ಕೊಳ್ತಾ ಇದ್ದಾಗ, ನೆನೆಸ್ಕೊಳ್ತಾ ಇದ್ದಾಗ ನಾವು ಯಾವ ಹಂತದಲ್ಲಿದ್ದೀವಿ, ಇವಾಗ ನಮ್ಮ ಸಿನಿಮಾ ಯಾವ ಹಂತಕ್ಕೆ ಬಂದು ತಲುಪುತ್ತೆ ಅನ್ನೋಂಥ ಒಂದು ಟೆನ್ಷನ್ನು ಇದೆ ಮೊದಲು. ಅದಾದಮೇಲೆ ಈ ಕತೆ, ಈ ಸಾಂಗ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನಾನು ಮಾತಾಡೋದಾದರೆ, ಈ ಸಾಂಗ್ಗೆ ಫಸ್ಟು ಹುಟ್ಟಿದ್ದಿದ್ದು 5 ಕತೆಗಳು ಡಿಸ್ಕಷನ್ ಆಗೋ ಟೈಮಲ್ಲಿ ಥೀಮ್ ಸಾಂಗ್ ಒಂದು ಬೇಕು ಅಂತ ಮಣಿ ಸರ್ ಹತ್ರ ನಾನು ಹೇಳಿದಾಗ, ಈ ಸಾಂಗ್ನ ಬರಿಬೇಕು ಅಂತಂದರೆ ಈ 5 ಕತೆಗಳು ಡೀಟೇಲ್ ಆಗಿ ಗೊತ್ತಿರುವಂಥವ್ರು ಬರೆದ್ರೆ ಕನೆಕ್ಟ್ ಆಗುತ್ತೆ. ಯಾಕಂದರೆ ಇದು ತುಂಬ ಸೂಕ್ಷ್ಮವಾಗಿ, ತುಂಬ ಒಂದು 5-6 ಸತಿ ಈ ಸಾಂಗ್ನ ಕೇಳಿಸ್ಕೊಂಡ್ರೆ ನಿಜವಾಗ್ಲೂ ನಿಮಗೆ ಈ ಲಿರಿಕಲ್ಲಿ ಏನಿದೆ ಅಂತಂದರೆ ಕಥೆನೇ ಅರ್ಥ ಆಗ್ಬಿಡುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ, ಒಂದೊಂದು ಕತೆಗೂ 4 ಲೈನ್ಗಳಿದ್ದಾವೆ. ಆದರೆ ಆ 4 ಲೈನು ಇಡೀ ಸಿನಿಮಾನ ಹೇಳುವಂಥ 4 ಲೈನ್ ಇದ್ದಾವೆ. ಅದನ್ನು ಅಷ್ಟು ಒಂದು 10 ಸತಿ ನೀವು ಕೇಳಿಬಿಟ್ರೆ ಇಡೀ ಕತೆ ಅರ್ಥ ಆಗ್ಬಿಡುತ್ತೆ. ಅಷ್ಟು ಡೀಟೇಲಿಂಗ್ ಆದಂಥದ್ದು ಲಿರಿಕಲ್ಲಿ ರಘುಜಿ ಅವರು ಬರೆದಿದ್ದಾರೆ. ಇದು ತುಂಬ ಅದ್ಭುತವಾದಂಥ ಲೈನ್ಗಳು ಬರ್ತಿದ್ದಾರೆ. ಅವ್ರು ಫಸ್ಟ್ ಟೈಮ್ ಲಿರಿಕ್ ಬರಿತಾ ಇದ್ದೀನಿ ಅಂತ ನಮಗೇನೋ ಹೇಳ್ತಾ ಇದ್ದಾರೆ, ನಾವೇನು ನಂಬಬೇಕು ಅಂತ ಅನಿಸ್ತಾ ಇದೆ. ಅದರಿಂದ ಅಷ್ಟು ಬ್ಯೂಟಿಫುಲ್ ಆಗಿ, ಅಂದರೆ ಕತೆಗಳು ತುಂಬ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ. 5 ಕತೆಗಳು ತುಂಬ ಡೀಟೇಲಿಂಗ್ ಗೊತ್ತಿರೋದ್ರಿಂದ ಅದನ್ನು ಬರೆಯೋಕ್ಕೆ ಸಾಧ್ಯ ಆಯಿತು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಮಣಿ ಸರು ತುಂಬ ಅಂದರೆ ಚೆನ್ನಾಗಿದೆ ಅನ್ನೋದಕ್ಕಿಂತ ಮೀರಿದ್ದ ಒಂದು ವಿಷಯನ ಇದರಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ. ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದಾದಮೇಲೆ ಪಣಿ, ನಾನು ಈ ಸಾಂಗ್ನ, ಥೀಮ್ ಸಾಂಗ್ನ ಒಂದು ವಿಜುವಲ್ಸ್ ಮಾಡಬೇಕು ಅಂತ ಅಂದ್ಕೊಂಡಾಗ, ಯಾರನ್ನಾದ್ರೂ ಒಬ್ಬರನ್ನ ಹೊಸಬ್ರನ್ನ ಕೊಡೋಣ, ಹೊಸದಾಗಿ ಏನಾದರೂ ಥಿಂಕ್ ಮಾಡ್ಕೊಂಬರಲಿ, ಸ್ವಲ್ಪ ಇವತ್ತಿನ ಅಪ್ಡೇಟ್ ಆಗಿರೋರು ಯಾರಾದರೂ ಒಬ್ರು ಇರಲಿ. ನಾವು 5 ಜನ ನಮ್ಮ ಕಥೆಯನ್ನು ನಾವು ಎಫರ್ಟ್ ಹಾಕ್ಬಿಟ್ಟು ಮಾಡಿದ್ದೀವಿ. ಈ ಸಾಂಗ್ನ ಸ್ವಲ್ಪ ಬೇರೆ ಥರ ಟ್ರೀಟ್ ಮಾಡಲಿ ಯಾರಾದರೂ ಒಬ್ರು ಹೊಸಬ್ರಿಗೆ. ಮತ್ತು ಅದೇನೋ ಚಾಳಿ ಆಗ್ಬಿಟ್ಟಿದೆ ರಾಜಾವಲಿಯಿಂದ. ಈ ನನಗೊಂದು ಅದೇ ಚಾಳಿನ ಏನೋ ಗೊತ್ತಿಲ್ಲ, ಈ ಹೊಸಬ್ರಿಗೆ ಮತ್ತು ಟ್ಯಾಲೆಂಟ್ ಇರೋರನ್ನ ನೋಡಿದ ತಕ್ಷಣನೇ ಇವ್ನಿಗೆ ಏನಾದರೂ ಒಂದು ಕೊಡಬೇಕಲ್ಲ ಅನ್ನಿಸೋದು, ಅದು ನನಗೊಂದು ಚಾಳಿ ಆಗ್ಬಿಟ್ಟಿದೆ. ಅದು ರಾಜಾವಲಿ ಯಶೋರ್ನ ಜೊತೆಗೆ 10 ಜನರನ್ನ ಹೊಸಬ್ರನ್ನೇ ನಿಲ್ಲಿಸಿದೆ ಅವತ್ತು. ವಶಿಷ್ಠ ಇರ್ಬೋದು, ಚಿಕ್ಕಣ್ಣ ಇರ್ಬೋದು, ಹರ್ಷ ಇರ್ಬೋದು, ಎಲ್ಲರೂ ಹೊಸಬ್ರೆ ಇದ್ರೆ ಅವತ್ತು. ಅದು ಒಂಥರ ಎಲ್ಲರಲ್ಲೂ ಜೆಂಟ್ಲ್ಮ್ಯಾನಿಂದ ಹಿಡಿದು ಲವ್ ಯು ರುಚಿಂದ ಒಂಥರ ರೂಢಿ ಆಗ್ಬಿಟ್ಟಿದೆ. ಹೊಸಬ್ರನ್ನ ನೋಡಿದ ತಕ್ಷಣನೇ ಹೊಸಬ್ರಿಗೆ ಏನಾದರೂ ಒಂದು ಕೊಡಬೇಕು, ಈ ಟ್ಯಾಲೆಂಟ್ ಇದೆಲ್ಲ ಇವನನ್ನು ಚೆನ್ನಾಗಿ ಬಳಸ್ಕೋಬೇಕು ಅನ್ನೋದು ಬಂದ್ಬಿಡುತ್ತೆ. ಪಣಿ ಅದೇ ಥರದ್ದು ನನಗೆ ಸಿಕ್ಕಿದ್ರು. ಅವ್ರ ಟ್ಯಾಲೆಂಟು ಮತ್ತು ಅವ್ರು ನನ್ನ ಹತ್ರ ಡಿಜಿಟಲ್ ಪಾರ್ಟ್ನರ್ ಆಗಿ ನನ್ನ ಅಕಾಡೆಮಿನ, ನನ್ನ ಸಿನಿಮಾಸ್ನ ನೋಡ್ಕೊಳ್ತಾ ಇದ್ರು. ಹೊಸ ಐಡಿಯಾಗಳನ್ನ ಯಾವಾಗಲೂ ಡಿಸ್ಕಷನ್ ಮಾಡ್ತಾ ಇರ್ಬೇಕಪ್ಪ. ಅಂದರೆ ಈ ಥರದ್ದೊಂದು ಸಾಂಗ್ ಇದೆ ಪಣಿ, ಹೆಂಗೆ ಮಾಡ್ಕೊಂಡು ಬರ್ತೀರಾ, ಒಂದು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಅಂತಂದಾಗ ಅವರು ಈ ಥರದನ್ನೆಲ್ಲ ವಿಷಯಗಳನ್ನು ಪ್ಲ್ಯಾನ್ ಮಾಡ್ಕೊಂಡು ಬಂದು ವಿಷಯಗಳನ್ನ ಹೇಳಿದರು. ಅದರಲ್ಲಿ ನಾನೊಂದು ಸ್ವಲ್ಪ ಆ್ಯಡಪ್ ಎಲ್ಲ ಮಾಡಿ ಸಾಂಗ್ ಮಾಡಿದ್ವಿ. ಸಾಂಗಲ್ಲೂ ಅಷ್ಟೇ, ವಿಜುವಲ್ಸಲ್ಲೂ ಅಷ್ಟೇ ತುಂಬ ಡೀಟೇಲಿಂಗ್ ಇದೆ. ಅಂದರೆ ಒಂದೊಂದು ಡೈರೆಕ್ಟ್ರಿಗೂ ಒಂದೊಂದು ಕಲರ್ಗಳನ್ನ ಯೂಸ್ ಮಾಡಿದ್ವಿ. ಅದು ಟ್ರೇಲರಲ್ಲೂ ನೀವು ಅಬ್ಸರ್ವ್ ಮಾಡ್ಬೋದು. ಪ್ರತಿ ಟ್ರೇಲರ್ ಎಂಡ್ಗೂ ಒಂದೊಂದು ಕಲರ್ನ ನಾವು ಮಾಡ್ತಾ ಹೋಗ್ತೀವಿ. ಅದೇ ಥರ ಈ ಸಾಂಗಲ್ಲೂ ಅಷ್ಟೇ, ವಿಜುವಲ್ಸಲ್ಲೂ ಒಂದೊಂದು ಕಲರ್ನು ಒಬ್ಬೊಬ್ಬ ಡೈರೆಕ್ಟರ್ನ ಇಟ್ಕೊಂಡು ಮಾಡಿದ್ವಿ. ಕರ್ಮ ಅಂತ ನನ್ನ ಕತೆ ಹೆಸರಾದರೆ ಅದನ್ನು ಬ್ಲೂ ಕಲರ್, ಆದರೆ ಅದು ಎಲ್ಲರೂ ಮರಳನ್ನ ನಾರ್ಮಲ್ ಆಗಿ ಯೂಸ್ ಮಾಡಿದ್ರು, ಅದನ್ನು ನಾವು ಬ್ಲೂ ಕಲರ್ ಮಣ್ಣನ್ನ ಯೂಸ್ ಮಾಡಿದ್ವಿ. ಇವ್ರನ್ನ ರೋಸ್ ಮತ್ತು ಇದರಲ್ಲಿ ಫೈರ್ನ ಯೂಸ್ ಮಾಡಿದ್ವಿ. ಸರ್ನ ಪರ್ಪಲ್ ಒಂದು ಹ್ಯಾಂಗಿಂಗಲ್ಲಿ ಯೂಸ್ ಮಾಡಿದ್ವಿ. ಇವೊಂದು ಯೆಲ್ಲೋ ಬೋಟಲ್ಲಿ ಯೂಸ್ ಮಾಡಿದ್ವಿ. ನಮ್ಮ ಆಕಾಶ್ ಶ್ರೀವಾಸ್ ಅವ್ರನ್ನ ಒಂದು ಮೈಸೂರು ಪಾಕು ಬಾಳೆ ಎಲೆಯಲ್ಲಿ ಗ್ರೀನಲ್ಲಿ ಯೂಸ್ ಮಾಡಿ. ಈ ಥರದ್ದು ಕ್ರಿಯೇಟಿವ್, ಅಂದರೆ ಇವತ್ತಿನ ಆಡಿಯನ್ಸ್ ತುಂಬ ಬುದ್ಧಿವಂತರಿದ್ದಾರೆ, ಅದು ನನಗೆ ಗೊತ್ತು. ಆದರೆ ಇನ್ನೊಂದು ಸ್ವಲ್ಪ ಡಿಟೇಲಿಂಗ್ ಈ ಸಾಂಗ್ನ ನೋಡಿದರೆ ತುಂಬ ವಿಷಯಗಳು ಈ ಸಾಂಗ್ ಒಳಗಡೆಗೆ ಸಿಗ್ತಾ ಹೋಗುತ್ತೆ. ಸಿನಿಮಾದಲ್ಲೂ ಇದನ್ನು ತುಂಬ ಚೆನ್ನಾಗಿ ಮೆಟಾಫರ್ಗಳನ್ನ ಟ್ರೈ ಮಾಡ್ಕೊಂಡು ಬಂದಿದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.